ಹಾಯ್ ವೀಕ್ಷಕರೇ, ಈ ವಿಡಿಯೋ ಬಂದು ಭಾಗ 9. ನೀವೇನಾರ ಮುಂಚಿನ 8 ಭಾಗಗಳನ್ನು ನೋಡಿಲ್ಲ ಅಂದರೆ ಫಸ್ಟು ಅವು 8 ವಿಡಿಯೋ ನೋಡ್ಬಿಟ್ಟು ಆಮೇಲೆ ಭಾಗ 9 ನೋಡಿ. ನಿಮಗೆ ಸ್ಟೋರಿ ಅಂತ ಅರ್ಥ ಆಗುತ್ತೆ ಮತ್ತು ವಿಡಿಯೋ ಇಷ್ಟ ಆಗುತ್ತೆ. ಬನ್ನಿ, ತರ ಮಾಡಬೇಡ, ವಿಡಿಯೋನ ಶುರು ಮಾಡೋಣ. ದಡಿ ಮುಂಡರಿಗೆ ನನ್ನ ಬಗ್ಗೆ ಮಾತಾಡಿಲ್ಲ ಅಂದ್ರೆ ತಿಂದಿದ್ದಿಟ್ಟು ಜೀರ್ಣ ಆಗಲ್ಲ ಅಂತ ಕಾಣುತ್ತೆ. ಕಿತ್ತೋದ್ ಲೌಡಿರ್ಗಿ ನನ್ನ ಕಡೆ ನೋಡ್ಕೊಂಡು ಗುಸು ಗುಸು ಮಾತಾಡೋದಿರತ್ತೆ ಲೌಡಿರು. ನನ್ನ ಬಗ್ಗೆ ಏನಾರು ಮಾತಾಡಿ ನೋಡ್ಲಿ, ಯಾವಳಾರು ಕಿತ್ತೋದ್ ಲೌಡಿರು ತಗೊಂಡ್ ದಡಿ ಇಕ್ತೀನಿ. ಈ ಮನೆಯ ಮುಂಡಿಗೆ ಏನಾಯ್ತು ಅಂತ ಕಾಣೋಣ. ನಾವೆಲ್ಲ ಇವಳ ಬಗ್ಗೆ ಮಾತಾಡಿದೀವಂತೆ. ನೋಡ್ಬೇಕು ಅವ್ರು ಹೆಂಗ್ ಕಾಲ್ಕಂಡು ಜಗಳಕ್ಕೆ ಬರ್ತಾಳೆ ಅಂತವ. ಒಂದಿಸ್ತಾರ ನಿನ್ ಜೊತೆ ಜಗಳಾಡಿಲ್ಲ ಅಂದ್ರೆ ಈ ಕಿತ್ತೋದ್ ದೌಡಿಗೆ ತಿಂದಿದ್ದಿಟ್ಟು ಜೀರ್ಣನೇ ಆಗಲ್ಲ ಅಂತ ಕಾಣುತ್ತೆ. ಇವಳಂತ ಕಿತ್ತೋದ್ ಹೆಂಗುಸ್ನ ನಾನು ಯಾವ ಊರಲ್ಲಿ ನೋಡಿಲ್ಲ. ಅದ್ ಯಾವ ಬೆಳಕಾಳ ಹಿಂಗ ಆಡ್ತಾಳಪ್ಪ. ಅದ್ ಎಲ್ಲಿಂದ ಗಂಟ್ಕಿದ್ದು, ಅದ್ ಎಲ್ಲಿಂದ ಬಂದು ನಮ್ಮೂರಿಗೆ ಸೊಸೆಯಾಗಿ ಇವಳಂತ ತಾಟ್ ಕಿತ್ತಿ ಅಂತ ಎಲ್ಲೂ ನೋಡಿಲ್ಲ. ಅದ್ ಯಾವ ಬೆಳಕಾಳ ಹಿಂಗ ಆಡ್ತಾಳಪ್ಪ. ನನ್ನ ಬಗ್ಗೆ ಮಾತಾಡೋದ್ ಮನೆ ಹಾಳಾಗೋಗ್ಲಿ, ಅವ್ರ ಮನೆ ಗುಡ್ಸಿ ಗುಂಡ ಆಗೋಗ್ಲಿ, ಅವ್ರು ಬರ್ಬಾರ್ದು ಬರ್ಲಿ, ಅವ್ರ ನೆಗದಿ ನೆಲ್ಲಿಕಾಯಿ ಆಗ್ಲಿ. ಏ ಮಾದೇವಿ, ನಾವೇ ನಿನ್ ಬಗ್ಗೆ ಮಾತಾಡ್ತಿದೀವಿ. ನಮ್ ಕಡೆ ತೊಳ್ಕೊಂಡು ಹಾಕ್ಬೇಕಂತದ್ ಯಾವಾಗಿಂದವ? ನಾವೇ ದೊಡ್ಡ ದಿನ ಕೂತ್ಕೊಂಡೇನ ಮಾತಾಡ್ತಿದೀವಿ. ಏ ನಾವು ಮನೆ ಮುಂದೆ ಕೂತ್ಕೊಂಡು ಮಾತಾಡ್ಲೇಬಾರ್ದು. ನಿನ್ ಬಗ್ಗೆ ಏನ್ ಮಾತಾಡ್ತಿದೀವಿ? ಯಾಕೆ ಬೇಕಂತಿದೀವಿ ನಮ್ಮನ್ನ? ಏ ನೀನ್ಯಾಕೆ ಹಿಂದೆ ಫ್ರೆಂಡ್ಸ್ ಕೈ ಮುರ್ಕೊಳ್ಳೋಣ ಮಾಡ್ತಾ ಇದೀಯಾ? ಮಾತಾಡೋದು ರಸ ಗೊತ್ತಾಗ ನೀನ ಬೇಕಾದಂಗ್ ಮಾಡ್ತಾ ಇದೀಯಾ? ನೀನ ಕೊಡ್ಕೊಂತ ಇದೀಯಾ? ಏ ನೀನು ನಮ್ಮನ್ನ ಬೇಕಂತ ಇರೋದಂತ ಗೊತ್ತೈತ್ ಕಣೆ, ಅದಕ್ಕೆ ಕೇಳ್ತಾ ಇರೋದು. ನಮ್ ಕಡೆ ತೊಳ್ಕೊಂಡು ಹಾಕ್ಬೇಕಂತಿದ್ಯಾ ಬಾಯಿಗೆ ಬಂದಂಗೆ? ಅವಾಗಿಂದ ನೋಡ್ತಾ ಇದೀನಿ, ನಂಗೆ ಬಾಯಿಗೆ ಬಂದಂಗ್ ಹೋಯ್ತಾ ಇದೀಯಾ? ಏ ಹೂ ಕಡೆ ನಿಮ್ಮ ನೋಡಕಡೆ ಬೇಕಂತ ಇರೋದು ನಾನು. ಏನೇ ಇವಾಗ ನನ್ನ ಕಡೆ ತೊಳ್ಕೊಂಡೆ ನೀವು ಗುಸು ಗುಸು ಮಾತಾಡೋದು? ನನ್ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ ನೀವು? ಕಿತ್ತೋಡಿರು ಏ ಬೇಡ ನೋಡು, ಬಾಯಿಗೆ ಬಂದಾಗ ಮಾತಾಡ್ಬೇಡ. ನನಗೂ ದಿನ ಜಗಳ ಸಾಕಾಯತೆ. ಸುಮ್ನೆ ಉಳಿಸಿ ಯಾಕೆ ಜಗಳಾಡ್ರಂತ ಸುಮ್ನಿದ್ರೆ ಸುಮ್ನೆ ಕಾಲ್ಕಕ್ಕ ಜಗಳಕ್ಕೆ ಬರ್ತಾ ಇದೀಯಾ? ಏನ್ ಮಾತಾಡಿದ್ಯಾ ಅಂತದ ಹೇಳಿ ನೋಡೋಣ. ಏನ್ ಮಾತಾಡಿದ ನಿನ್ ಬಗ್ಗೆ? ನಿನಗೆ ಗೊತ್ತಿಲ್ವಲ್ಲ ದಡಗ್ಲಿ ಏನ್ ಮಾತಾಡ್ದೆ ಅಂತವ? ನನ್ ಬಗ್ಗೆ ಏನ ಮಾತಾಡ್ ನೀವು? ನನ್ ಬಗ್ಗೆ ಮಾತಾಡಿದ್ರೆ ಏನಾಯ್ತು ನಿಮ್ಗೆ? ಯಾಕೆ ಮಾತಾಡ್ಬೇಕು ನನ್ ಬಗ್ಗೆ? ಈಗ ಹಿಂಗೆ ಜಡಗ್ಲಿ ಪಡಗ್ಲಿ ಅಂತ ಅಂತಾರೋ ಮಾಡ್ತೀನಿ ಹಿಂಗೆ. ಏ ಮಾದೇವಿ, ಈಗ ಯಾಕೆ ಹಿಂಗ ಆಡ್ತೀನಿ ನೀನು? ಹೇಳೋ ಹೊತ್ಕೆ ಬೇರೆ ಬೇರೆ ಕಾಲ್ಕಕ್ಕ ಜಗಳಕ್ಕೆ ಬಂದಿದ್ದೀವಿ. ನಾವೆಲ್ಲ ಮಾತಾಡ್ಕೊಂಡು ಕೂತಿದ್ರೆ ಸುಮ್ನೆ ಜಗಳಕ್ಕೆ ಬಂದಿದ್ಯಾ? ನಾಲ್ಕು ನಿನ್ ಬಗ್ಗೆ ಮಾತಾಡಕ್ ಹೋಗನೆ? ಏ ನೀ ಮುಚ್ಕೊಂಡು ಕುತ್ಕೊಳ್ಳೋ ಸಾಕು ಕಂಡಿದ್ದೀನಿ. ಏನ್ ಬಾರಿ ದೊಡ್ಡ ಇವಳು ನಂಗೆ ಹೇಳಕ್ ಬಂದ್ಬಿಟ್ಲು. ನನಗೇನ್ ಗೊತ್ತಿಲ್ಲ ನಿನ್ ಬೆಳಕಾಳು. ಏನ್ ಕಾಣ್ತಿದ್ ಬೆಳಕಾಳು ಅಂತ ಹೇಳಕ್ ಬಂದಳ. ಮಗಳನ್ನ ಯಾವ ಜೊತೆ ಪಾರ್ಕ್ ಅಲ್ಲಿ ಸುತ್ತಾಡಕ್ ಬಿಟ್ಬಿಟ್ಟಿಲ್ಲ. ಏನ್ ದೊಡ್ಡ ಸಾಚಿ ತರ ಬುಗಳಕ್ ಬಂದಿದ್ಯಾ ಇಲ್ಲಿ? ಮುಚ್ಕೊಂಡು ಕುತ್ಕೊಳ್ಳ ನೀನು. ಏ ಕಾಲ್ಮುಂಡೆ, ನನ್ ಮಗಳ ಬಗ್ಗೆ ಮಾತಾಡ್ಬೇಡ. ನನ್ ಮಗಳ ಬಗ್ಗೆ ಮಾತಾಡಕ್ ನೀನ್ ಯಾವಳೆ? ಇನ್ನೊಂದ್ಸಲ ಏನಾರ ನನ್ ಮಗಳ ಬಗ್ಗೆ ಮಾತಾಡಿ ಮಾತ್ರವ ನಾ ಸುಮ್ನೆ ಇರಲ್ಲ, ಹೇಳ್ತೀನಿ ಕೇಳು. ಏ ಮುಚ್ಕೊಂಡು ಹೋಗೆ. ಏನ್ ಕಾಣ್ತಿದ್ ಬೆಳಕಾಳು ಅಂತ ಹೇಳಕ್ ಬರ್ಬೇಡ. ಅವಳೇನ್ ದೊಡ್ಡ ಇವಳಲ್ಲ, ನಾನೇ ನೋಡಿಲ್ವಾ? ಅವ್ನ ಯಾವ ಒಂದಿತ್ತರ ಪಾರ್ಕ ತೊಡ ಮೇಲೆಲ್ಲ ಮನುಷ್ಯ ಮಲಗಿದ್ದು, ಬೇಕ ಸುತ್ತಾಡಿದ್ದು, ಅಲ್ಲೇ ಇಲ್ಲಿ ಲವ್ವಿ ಡವ್ವಿ ಅಂತ ಓಡಾಡಿದ್ದು, ಕೈ ಕೈ ಇಟ್ಕೊಂಡು ಓಡಾಡೋದೇನ್ ನೋಡಿಲ್ಲ ಅನ್ಕೋಬೇಡ. ಎಲ್ಲ ಗೊತ್ತೈತಿ. ನಿನ್ ಮಗಳ ನೆಟ್ಟಿಗೆ ಕೇಳಕ್ಕೆ ಯೋಗ್ಯತೆ ಇಲ್ಲ. ಈ ಬಂದ್ಬಿಟ್ಟು ದೊಡ್ಡ ನನ್ನ ಹೇಳಕ್ ಗೊತ್ತಾಳೆ. ಫಸ್ಟ್ ನಿನ್ ಮಗಳನ್ನ ನೆಟ್ಟಿಗೆ ಕೇಳ್ಕೊಳ್ಳಿ ಲೋಪರ್ ನೋಡಿ. ಏ ನಿನ್ನಂತ ಮನೆಯಲ್ಲ ನೋಡಿರು, ನಿನ್ನಂತ ಕಿತ್ತೋದ್ ನೋಡಿರು ಊರೊಳಗಿದ್ಬಿಟ್ಟು ಇನ್ನೇನಾಗುತ್ತೆ ಹೇಳು? ಆ ಹುಡುಗಿ ಅರ್ಧವ ಮನಸ್ ಕೆಡಿಸ್ಬಿಟ್ಟು ಹಾಳು ಮಾಡೋದು ನೀನೇ ಅಂತ ಗೊತ್ತಾಳೆ. ಕಿತ್ತೋದ್ ನೋಡಿ ಆ ಹುಡುಗಿಗೆಲ್ಲ ಇಲ್ದನ್ನ ಹೇಳ್ಕೊಟ್ಬಿಟ್ಟು ಹುಡೋಗ್ರಿ ಅಲ್ಲಿ ಇಲ್ಗೋಗ್ರಿ ಇಲ್ಲೋಗ್ರಿ ಅಂತ ಹೇಳ್ಕೊಟ್ರದಲ್ಲ ನೀ ಅಂತ ಗೊತ್ತಾಗ ನನಗೆ ಗೊತ್ತಿಲ್ಲ ಅಂತ ಕಬಿಡ. ಅವಳೇ ಬಂದ್ಬಿಟ್ಟು ನಾ ಕಿಕ್ಕಣತಿ ದಡಿತಾಂಡು ಏನೋ ಹೋಗ್ಲಿ ಅಂತ ಸುಮ್ಮನೆ ಇದ್ದೀನಿ. ಏನಂದ ದಡ್ರಿ? ನಾನು ಅವಳನ್ನ ಹಾಳು ಮಾಡಿದ್ದೀನ? ಯಾವಾಗ ಹೇಳ್ತಿದೆ ಇಲ್ಲಿ? ನಾನೇ ಅವಳು ಹೋಗ್ಬಿಟ್ಟು ಹೋಗವ ಅವನ ಇಷ್ಟಪಡು ಅವ್ರು ಲವ್ ಮಾಡಂತ ಏನ್ ಹೇಳಕೋ ಇಲ್ಲ. ಕರ್ಕೊಂಡೋಗ ಅಂತಕ್ಕೆ ಬಿಟ್ಟಿಲ್ಲ ಲವ್ ಮಾಡುವಂತವ. ಅವ್ರ ಮುಂಚೆನೆ ಅವ್ರಿಬ್ರು ಸೆಟಪ್ ಇರುತ್ತಾಗ ನಂಗೆ ಕಾಂತಿ ಬೆಳಕೊಳ್ಳೋ ಅಂತ ಹೇಳಕೋಬೇಡ. ಅವಳ ಎಷ್ಟೋ ದಿವಸದಿಂದವ ಪಾರ್ಕಲ್ಲಿ ಬೈಕಲ್ಲಿ ಥಿಯೇಟರ್ ಅಂತ ಓಡಾಡ್ಯಾರೆ. ನಿನಗೆ ಗೊತ್ತಿಲ್ಲ ಅಂತ ಹೇಳಕ್ ಬರ್ಬೇಡ. ಆಮೇಲೆ ನನಗೆ ಗೊತ್ತಾಯ್ತು ತಗ. ಏನಿಲ್ಲ ಏನ್ ದೊಡ್ಡ ಸಾಬಸ್ತೆ ನನಗೆ ಹೇಳಕ್ ಬಂದ್ಬಿಟ್ಲಿ ದೊಡ್ಡದಾಗಿ ದಡ್ರಿ. ಏ ಬೇಡ ನೋಡು, ಮತ್ತೆ ಹೇಳ್ತಾ ಇದೀನಿ ಒಳ್ಳೆ ಮಾತಲ್ಲ. ದಡ್ರಿ ಗಿಡ್ರಿ ಮಾತ್ರ ಸುಮ್ನಿರಲ್ಲ. ಕೆಳಗೆ ನಾ ಕಿಚ್ಚಿ ಬಿಡ್ತೀನಿ ನಂಗೆ. ಮಾನ ಮರ್ಯಾದೆ ಅಂತ ನೋಡಿರು. ನನ್ ಮಗಳದಾರ ಇದ್ದು ನನ್ ಮಗಳು ಇಂತ ಕೆಲಸ ಮಾಡಿದ್ರೆ ನಾನು ಊರ್ ಬಿಟ್ಬಿಟ್ಟು ಕಣ್ಣಿ ಕಾಣ್ದಂಗ್ ಹೋಗ್ಬಿಡ್ತಿದ್ದೆ. ಜಂಗಪ್ಪ ಕತ್ತೆ ತಿರ್ಗದು ಅಂತ ಈ ಕಿತ್ತೋದ್ ಲೌಡಿ ಆರಾಮ ಓಡಾಡ್ಕೊಂಡವಳೆ. 3 ಮಿಟ್ ಲೌಡಿರು ಅವ್ರಿಗೇನು ಏನಾರು ಇದು ಆರಾಸ ಆಗುತ್ತೆ ನರವ? ಏ ಬೇಡ ನೋಡು ಮಾದೇವಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ. ಬಾಯಿ ಬಂದ ಮಾತಾಡಬೇಡ. ಕರೆಕ್ಟ್ ಮಾತಾಡೋದ್ ಕಲಿ ಫಸ್ಟ್. ಹಿಂಗೆ ಮಾತಾಡ್ತೀನಿ ಮಾತ್ರ ಸರಿ ಇರಲ್ಲ. ಏನ್ ಮಾಡ್ತೀಯ? ಏನ್ ಮಾಡಂಗಿದೆಯಾ ನೀನು? ನಂತ ಏನು ಕಿತ್ಕೊಳಕಾಗಲ್ಲ ನೀನು. ಸುಮ್ಮನೆ ನಾಯಿ ಬಗಳ ಬೊಗಳ್ಬೇಕಷ್ಟೇ. ನಾನೆಲ್ಲ ಕಡೆ ಬೊಗಳ್ತಾರದ ಅವಾಗಿಂದವ. ನೀನು ಹುಚ್ಚಿತ್ತ ಕೆಚ್ಚೆತ್ತರ ಅದಕ್ಕೆ ಹುಚ್ಚನೆ ಬಗಳ ಬೊಗಳ್ತಾ ಇದ್ಯಾ? ಏ ಬಾರ ಗೌರಿ, ಆ ನಾಯಿ ಹತ್ರ ಏನ್ ಮಾತು? ಆ ಕಿತ್ತೋದ್ ದೌಡಿಗೆ ದಿನ ಬೆಳಗಾದ್ರೆ ನಮ್ ಜೊತೆ ಜಗಳಾಡಿಲ್ಲ ಅಂದ್ರೆ ತಿಂದಿದ್ದನ್ನ ಮೈಗೆ ಎತ್ತಲ್ಲ ಅಂತ ಕಾಣುತ್ತೆ. ಆ ಕಿತ್ತೋದ್ ದೌಡಿಗೆ ಅದೇನ್ ಬಂದಿತ್ತ ರೋಗ ಹೋಗೋದು, ಹೊರಗ್ಯಾರ ಹೋಗಲ್ಲ. ಏನಂದ ದಡ್ಮುಂಡೆ? ತಿಂದಿದ್ದನ ಮೈಗತ್ತಲ್ವಾ? ಏನ್ ತಂದ್ ಎಲ್ದವಳು ತಂದ್ ಹಾಕ್ತಾಳೆ. ನೀನೇ ಅವಳು ಹೇಳಕ್ಕದ್ನಲ್ಲವ? ಏನಾದ್ರು ತಂದಾಕ್ತೀಯ? ನನ್ ಗಾಡಿ ತಂದಾಕ್ತಾನೆ. ಹೊರಗೋಗಲ್ಲ ಅಂತ ಹೊರಗೋ. ನಾನಾಕ್ ಹೊರಗೋಗನೆ? ನೀನ್ ಹೊರಗೋಗೆ ಫಸ್ಟ್ ಲೇ. ನಿನ್ನ ಹೆಸ್ನರಲ್ಲವಾ ನಿನ್ನ ಸಮದಾರು ಅಲ್ಲ 10 ವರ್ಷದಾರ ಅಂದೆ ಮಾಡ್ಕೊಂಡವ್ರೆ. ನೀನ್ ಯಾಕಂದ್ರೆ ನೆಲ್ಲಿಕಾಯಾಗ ಇನ್ನು ಗುಂಡ್ ಕಲಿದ್ದಾಗಿದೆಯಲ್ಲಿ. ನಿಂಗೇನು ಬರ್ಬಾರ್ದು. ನಿನಗೆ ಸಣ್ಣ ಸಣ್ಣ ವಯಸ್ಸಿನರಲ್ಲವ ಅಲ್ಲ ಇವಾಗ ಆಕ್ಷನ್ ಫೋಟೋ ಫ್ರೇಮ್ ಆಗ್ಯಾವ್ರಿ. ನೀನು ಗುಂಡ್ ಕಲಿದ್ದಾಗಿದೆಯಲ್ಲ. ನೀನ್ ಯಾಕ ಬಿದ್ದೋಗ ಯಾವಾಗ ಹೊರಗೋಗ್ತಿ? ಯಾವಾಗ ತೊಲಗ್ತಿ ಮನೆ ಭೂಮಿ ಮೇಲಿಂದವ? ನಾನಾಕ್ ಬಿದ್ದೋಗನೆ?
ನಿನ್ನಂತ ಕಿತ್ತೋದ್ ನೋಡಿರಿ, ನಿನ್ನಂತ ಮನೆಯಲ್ಲಿ ನೋಡಿರಿ, ನಿನ್ನಂತ ಮನೆ ಮಕ್ಳು ನೋಡಿರಿ, ನಿನ್ನಂತ ಪರಮ ಪಾಪಿಗಳು ಇನ್ನು ಬದುಕಿರ್ಬೇಕಾರೆ ನನಗೇನಾಗುತ್ತೆ? ನನಗೇ ಮಾಡ್ತಾನೆ ದೇವ್ರು. ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾವ್ದು ತಪ್ಪು ಮಾಡಿಲ್ಲ. ನನ್ನ ಯಾಕೆ ಕರ್ಕಂತಾನೆ ಈಗಲೇ? ಫಸ್ಟ್ ನಿನ್ನಂತ ನೀನ್ ನೆಗ ಬಿದ್ದ ನೆಲ್ಲಿಕಾಯಿ ಆದ್ಮೇಲೆ ನಿನ್ ಚಿತಿ ನೀವು ಎಲ್ಲ ನೋಡ್ಬಿಟ್ಟ ಕಣ ನಾನು ನೆಗ ಬಿದ್ದೋಗೋದು. ಅಲ್ಲಿ ತಕ್ಕ ನಾನು ಯಾಕೆ ಹೋಗೋನೆ? ನೀನ್ ನೆಗ ಬಿದ್ದೋಗ, ನೀನ್ ಬರ್ಬಾರ್ದು ಬರ, ನಿಂಗೆ ಅಪ್ಪಪ್ಪನ್ ಚಾಪ ಸುತ್ಕೊಂಡೋಗ, ನೀ ಬಿದ್ರಿ ಮಟ್ಟ ಮೆರವಣಿಗೆ ಮಾಡ, ನೀನ್ ನೆಗ ಬಿದ್ದ ನೆಲ್ಲಿಕಾಯಾಗ ನೀನ್ ಸೊಲ್ಲ ಅಡ್ಗ ನನ್ನ ತಿಥಿ ಮಾಡಿ ಹೋಗ್ತೀನಿ ಅಂತೇಳಿ ನೀನ್ ನೆಗ ಬಿದ್ದೋಗ, ನಿನ್ ಏನೋ ಬರ್ಲಿ ಒಲೆ ಬರ್ಬಾರ್ದು. ಬೈಕಳೆ ನೀನ್ ಬೈಕಳಷ್ಟು ಇನ್ನು ದೊಡ್ಡ ನದಿಗೆ ಆಯುಷ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ನೀನ್ ಬೈಕೊಂಡಿದ್ದಲ್ಲ ನಿಂಗೆ, ಅದೆಲ್ಲ ನಿನ್ಗೆ ಆಗುತ್ತೆ ಬೈಕ, ನೀನ್ ನೆಗ ಬಿದ್ದೋಗ. ನೀನ್ ಅದಮ್ಕೊಂಡಿರೆ ಮಾತಾಬೇಡ, ಬಂದ್ಬಿಡ್ತಾವ ಇವಳೊಬ್ಳು ನಂದಲ್ಲಿರ್ಲಿ ನಂದ ಗೋಪಾಲ ಅಂತವ. ಆಗಲ್ಕಾಯಿ ಬೇಂಕಾಯಿ ಸಾಕ್ಷಿನಾಗೆ ಆ ಡ್ರಮ್ ವಹಿಸ್ಬಿಟ್ಟ, ಡ್ರಮ್ ಬಂದ್ಬಿಡ್ತಾವ ದೊಡ್ಡ ಮುಂಡೆ. ಆ ಡ್ರಮ್ ಇದ್ದಂಗ ಒಳ್ಳೆ ಒಂದ ಕಡ್ದು ಬಿಟ್ರೆ ಇಡೀ ಊರವ್ರಿಗೆ ದಾಸ್ಕರ್ಗೆ ಎರಡ ತೋಟ ಕಿಕ್ಬೋದು ಹಂಗೊಳ್ಳೆ ದೊಡ್ಡ ಮುಂಡೆ ಅವಳು. ಇಲ್ಲ, ನೀನ್ ಆಗ ಇವತ್ತ ಎಡಗಡೆ ಕೆದ್ದಿದೆ ಅಂತ ಕಾಣುತ್ತೆ. ಹಿಂಗೆ ಆಡ್ತಾರು ದಡಿ ಇಕ್ತೀನಿ. ಮುಚ್ಕೊಂಡ್ ಹೋಗ್ರಲ್ಲೇ ತಿರ್ಬೇಕು ಕೂಡ ಕಂಡಿದ್ದೀನಿ. ನಂತ ಏನೋ ಕಿತ್ಕೊಳಕ್ಕಾಗಲ್ಲ, ನಂದೇನು ಅಳ್ಳಾಡ್ಸಕ್ಕಾಗಲ್ಲ. ಯಾರಂದಾಗೆ ಬೇವರ್ಸಿ ನೋಡಿ ನಮ್ಮನ್ನ ತಿರ್ಬೇಕು ಕೂಡ ಅಂತೀಯ. ನಾಲ್ಕು ತಿರ್ಬೇಕು ನೀ ಕಡೆ ತಿರ್ಬಕ್ಕಿ, ನೀನ್ ಕಡೆ ತಿರ್ಪಿ. ಅದಕ್ಕೆ ಸ್ವಂತ ಮನೆ ಇಲ್ದಾರೆ ಇಲ್ಲಿ ಬಾಡಿಗೆ ಮನೆಗೆ ಬಂದಿರೋದು. ನಮ್ಮ ತಿರ್ಬೇಕು ಅಂತೀಯ. ನಾವು ಸ್ವಂತ ಮನೆ ಒಳಗೆ ಕಡೆ ಇಂದ ನಮ್ಗೆ ಬಂದಿರೋದು. ತಿರ್ಕಶೋಕಿ ಮಾಡ್ತೀವಿ, ತಿರ್ಕಶೋಕಿಯ ನೀನ್ ಯೋಗದಷ್ಟು ಬೆಂಕಿ ಇಕ್ಕ ನಾ ಬಗ್ಗೆ ಏನಾರ ಮಾತಾಡ್ಬಿಟ್ರೆ ಈ ಸರಿ ಇರಲ್ಲ. ಹಂಗೆ ನೆಲಕ್ಕೆ ಹಾಕಿಬಿಟ್ಟು ಹಂಗೆ ವಶಕ್ ಬಿಡ್ತೀನಿ, ಹಂಗೆ ಒಳ್ಳೆ ಗದ್ದ ಇರೇ ವಶಕ್ ತರಲ್ಲ ಹಂಗೆ. ಹೋಗೆ ಟೀ ಮುಚ್ಕೊಂಡು ಕಂಡಿದ್ದೀನಿ. ಏನ್ ಬಾರಿ ಸಾಚ ತರ ಮಾತಾಡಕೋಬಾರ. ಮಗಳು ನಾವ್ ಯಾವ ಐತಿ ಅಲ್ಲೆಲ್ಲ ಹೊಡೆ ಹಾಕ್ಬಿಟ್ಬಿಟ್ಟು ಬಂದ್ಬಿಟ್ಟು ಏನ್ ಮಾತಾಡ್ತಾ ದೊಡ್ಡದಾಗ ಏನ್ ಬಾರಿ ಇವಳೇನ ನಂಗೆ. ನಿನ್ ಯೋಗ್ಯತೆಗೆ ಮಗಳನ್ನ ಅದ್ಬಸ್ತಲ್ಲಿ ಇಕ್ಕಿಡಕ್ ಆಗ್ಲಿಲ್ಲ, ಮಗಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡಕ್ ಆಗಿಲ್ಲ, ಮಗಳನ್ನ ಕಂಟ್ರೋಲ್ ಇಕ್ಕಿಡಕ್ ಆಗಿಲ್ಲ. ಇಲ್ಲಿ ಬಂದು ಏನ್ ಮಾತಾಡ್ತಾಳೆ? ಹೋಗಿ ನಿನ್ ಯೋಗ್ಯತೆಗೆ ಬೆಂಕಿ ಇಕ್ಕ. ನೋಡು ಬೇಡ ನೋಡು, ಒಳ್ಳೆ ಮಾತು ಹೇಳ್ತಾ ಇದೀನಿ, ಮತ್ತೆ ಹೇಳ್ತಾ ಇದೀನಿ. ನನ್ನ ಮಗಳ ಬಗ್ಗೆ ಮಾತಾಡ್ಕೊಡ್ತೀನೋ, ಮಾತಾಡ್ರೆ ಸರಿ ಇರಲ್ಲ, ಹೇಳ್ತೀನಿ ಕೇಳು. ಮಾತಾಡ್ತೀನಿ ಕಣೆ, ಏನ್ ಮಾಡ್ತೀಯ? ಅದ್ಯಾವನ ಕುಲ್ಗಟ್ಟ ಜೊತೆ ಒಡ ಬಿಟ್ಬಿಟ್ಟು ಏನೇನ್ ಬಂದ್ಬಿಟ್ಟು ಏನ್ ದೊಡ್ಡದ ಮಾತಾಡ್ತಿದ್ಯಾ? ವಯಸ್ಸಿಗೆ ಮಾತಾಡ್ತಿದ್ಯಾ ನಿನ್ ಮಗಳ? ಏನ ಈಗ ಮಾತಾಡ್ತೀನಿ ಕಣೆ, ಏನ್ ಮಾಡ್ತೀಯ? ಅಯ್ಯೋ ಕಿತ್ತದಳ ಒಂದ್ಸಲ ಅರ್ಥ ಆಗಲ್ವ? ನಮ್ಮ ಮಗಳ ಬಗ್ಗೆ ಹೆಂಗ್ ಬೇಕಾಗಿ ಮಾತಾಡ್ತೀಯ? ಮಾತಾಡ್ತೀನಿ. ಅಯ್ಯೋ ಬಿಕ್ನಾಶಿ, ನನಗೆ ಹೊಡಿತೇನೆ. ಅಯ್ಯೋ ನೀನ್ ನಾಳೆ. ಅಯ್ಯೋ ಬಾರೆ ಗೌರಿ, ಆ ಕಿತ್ತೋದಕ್ಕೆ ಏನ್ ಜಗಳಾಡಕ್ ಹೋಗ್ತೀಯ? ಬಾರೆ ಗೌರಿ. ಅಯ್ಯೋ ನಿನ್ ನೆಗ ಬಿದ್ದೋಗ ಬರೀ ಹುಡುಗಿ ಕಣ್ಣು ನಿನ್ ಸೊಲ್ಲ ಅರ್ಗ ಕಣ್ಕಂಡೆ ಕೇಳ್ತೀಯಲ್ಲ ಬೇವರ್ಸಿ ನೋಡಿ. ಬಚ್ಚೇನೆ ತಂಟೆಗೆ ಬಚ್ಚೇನೆ ತಂಟೆಗೆ. ಅಯ್ಯೋ ನಿನ್ನ ಅಬ್ಬರ ಹುಡುಗ ಬಿಡಿ ಹುಡುಗಿ ಕೈಯ ಬಿಡ, ನಿನ್ ನೆಗ ಬಿದ್ದೋಗ. ಬಚ್ಚೇನೆ ತಂಟೆಗೆ ಬಚ್ಚೇನೆ. ಬುಚ್ಚು ನನ್ ತಂಟೆಗೆ ಬಂದಾಗತಿ ಇದೆಯಾ? ಇನ್ನೊಂದ್ಸಲ ಯಾವ ನನ್ನ ತಂಟೆಗೆ ಬರ್ಲಿ ನೋಡ್ತೀನಿ. ಅಯ್ಯೋ 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 ನೀನ್ ಸ್ವಲ್ಲ ಅಡ್ಗ, ನೀನ್ ನೆಗ ಬಿದ್ದೋಗ, ನೀನ್ ಅಬ್ಬರ ಅಡ್ಗ, ನಿನ್ಗೇನ ಬಂದಿರೋದು ಕಿತ್ತೋದ್ ಮುಂಡೆ ಅನ್ಯಾಗ ಹುಡುಗಿ ಕೈ ಮುಳ್ಬಿಟ್ಟಲೆ. ನೀನ್ ಸ್ವಲ್ಲ ಅಡ್ಗ ಬತ್ತಿದ್ರೆ ನೀನ್ ಮಾಡ್ತೀನಿ ಕಿತ್ತೋದ್ ನೋಡಿ.